ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ 10 ವಾರಗಳ ಹಿಂದೆ ಸಂಭವಿಸಿದ ಭೂಕುಸಿತದ ವೇಳೆ ಗಂಗಾವಳಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಕೇರಳದ ಕೋಝಿಕೋಡ್ ಮೂಲದ ಅರ್ಜುನ್ ಚಲಾಯಿಸ್ತಾ ಇದ್ದಂತಹ ಲಾರಿ ಹಾಗೂ ಅರ್ಜುನ್ ಅವರದ್ದು ಎನ್ನಲಾದಂತಹ ಮೃತದೇಹ ಕೊನೆಗೂ ಪತ್ತೆಯಾಗಿದೆ. ಪತ್ತೆ ಕಾರ್ಯಾಚರಣೆ ತಂಡ ಇಂದು ಲಾರಿಯ ಕೆಲವು ಬಿಡಿ ಭಾಗಗಳನ್ನು ಮತ್ತು ಮನುಷ್ಯನ ಮೃತದೇಹದ ಅವಶೇಷಗಳನ್ನು ನದಿಯಿಂದ ಮೇಲಕ್ಕೆತ್ತಿದೆ. ಮೇಲಕ್ಕೆತ್ತಲಾದಂತಹ ಕ್ಯಾಬಿನ್ ನಿಜವಾಗಿಯೂ ತನ್ನ ಲಾರಿಯದ್ದೇ ಆಗಿದೆ ಅಂತ ಲಾರಿ ಮಾಲಕ ಮನಾಫ್ ದೃಢೀಕರಿಸಿದ್ದಾರೆ. ಪತ್ತೆಯಾಗಿರುವಂತಹ ಮೃತದೇಹ ಕೂಡ ಅರ್ಜುನ್ ಅವರದ್ದೇ ಆಗಿರಬೇಕು ಅಂತ ಮನಾಫ್ ತಿಳಿಸಿದ್ದಾರೆ. ಇದರೊಂದಿಗೆ ಸುದೀರ್ಘ 72 ದಿನಗಳ ನಂತರ ಕಾತರ ಅಂತ್ಯಗೊಂಡಿದೆ. ಲಾರಿಯೊಳಗೆ ಪತ್ತೆಯಾಗಿರುವಂತಹ ಮೃತದೇಹದ ಅವಶೇಷಗಳ ಗುರುತನ್ನು ಖಚಿತಪಡಿಸಲು ಡಿಎನ್ಎ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಕಾರ್ಯಾಚರಣೆ ತಂಡ ಲಾರಿಯ ಇರುವಿಕೆಗೆ ಸಂಬಂಧಿಸಿ 4 ಪಾಯಿಂಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಈ 4 ಪಾಯಿಂಟ್ಗಳಲ್ಲಿ ಒಂದರಲ್ಲಿ ಇದೀಗ ಲಾರಿ ಪತ್ತೆಯಾಗಿದೆ. ಜುಲೈ 16ರಂದು ಭೂಕುಸಿತದ ನಂತರ ಟ್ರಕ್ ಚಾಲಕ ಅರ್ಜುನ್ ಶಿರೂರಿನ ನದಿ ದಡದಿಂದ ನಾಪತ್ತೆಯಾಗಿದ್ರು. 13 ದಿನಗಳ ಕಾಲ ಭೂಮಿ ಮತ್ತು ನೀರಿನಲ್ಲಿ ಹುಡುಕಾಟ ನಡೆಸಿದ್ರು. ಅರ್ಜುನ್ ಇರುವಿಕೆಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಹಾಗಾಗಿ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಬಳಿಕ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದ ಕಾರಣ ಶೋಧ ಕಾರ್ಯವನ್ನು ಸೋಮವಾರ ಬೆಳಗ್ಗೆ ಪುನರಾರಂಭಿಸಲಾಗಿತ್ತು. ಕಳೆದ ಶನಿವಾರ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ನದಿಯಿಂದ ಟೈರ್ ಮತ್ತು ಸ್ಟೇರಿಂಗ್ ವೀಲ್ ಸೇರಿದಂತೆ ಹಲವು ವಾಹನಗಳ ಭಾಗಗಳನ್ನು ಪತ್ತೆ ಮಾಡಿದ್ರು. ಆದರೆ ಈ ಭಾಗಗಳು ಅರ್ಜುನ್ ವಾಹನಕ್ಕೆ ಸೇರಿದ್ದಲ್ಲ ಅಂತ ಟ್ರಕ್ ಮಾಲೀಕ ಮನಾಫ್ ಮತ್ತು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಖಚಿತಪಡಿಸಿದ್ರು. ಇದೀಗ ಗೋವಾದಿಂದ ತರಿಸಿದ ಡ್ರೆಜ್ಜಿಂಗ್ ಯಂತ್ರ ಮತ್ತು ಕ್ರೇನ್ ಮೂಲಕ ಮೇಲೆತ್ತಿರುವ ಲಾರಿ ತನ್ನದು ಅಂತ ಮಾಲೀಕ ಮನಾಫ್ ಖಚಿತಪಡಿಸಿರುವುದಾಗಿ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ತಿಳಿಸಿದ್ದಾರೆ. ಸರ್ ಸ್ವಲ್ಪ ಮುಂದೆ ಹುಡ್ರಿ ಸರ್, ಅದು ಹತ್ರ ಹುಡ್ರಿ.